ಸದ್ಯಕ್ಕೆ ಬಣ್ಣದ ಲೋಕದಲ್ಲಿ ಸಖತ್ ಸದ್ದು ಮಾಡ್ತಿರುವ ಚಿತ್ರ ಅಂದರೆ ಅದು ರಾಬರ್ಟ್. ಉಮಾಪತಿ ಶ್ರೀನಿವಾಸ ಗೌಡ ನಿರ್ಮಾಣದ ಈ ಚಿತ್ರ ಚಂದನವನದ ಎಲ್ಲ ದಾಖಲೆಗಳನ್ನು ಧೂಳಿಪಟ ಮಾಡಿ ಹೊಸ ಇತಿಹಾಸ ಬರೆದಿದೆ. ಹಾಗೆ ಚಿತ್ರದಲ್ಲಿ ಎಲ್ಲ ಪಾತ್ರಗಳು ಕೂಡ ಪ್ರೇಕ್ಷಕರಿಗೆ ಇಷ್ಟವಾಗಿದೆ. ಈ ಪೈಕಿ ಚಿತ್ರದ ನಾಯಕಿ ಆಶಾ ಭಟ್ ಪ್ರೇಕ್ಷಕರ ಮನಸ್ಸು ಕದ್ದಿದ್ದಾರೆ. ಅಷ್ಟಕ್ಕೂ ಎಲ್ಲ ಅಂದುಕೊಂಡಂತೆ ನಡೀತಾ ಇದ್ರೆ ರಾಬರ್ಟ್ನಲ್ಲಿ ಡಿ ಬಾಸ್ಗೆ ನಾಯಕಿಯಾಗಿ ಆಶಾ ಭಟ್ ಇರ್ತಾನೆ ಇರಲಿಲ್ಲ ಅನ್ನೋ ವಿಚಾರ ನಿಮ್ಗೊತ್ತಾ? ಎಸ್, ರಾಬರ್ಟ್ ಚಿತ್ರದಲ್ಲಿ ನಾಯಕಿಯ ಪಾತ್ರಕ್ಕೆ ಮೊದಲು ಆಯ್ಕೆಯಾಗಿದ್ದು ತಮಿಳು ತೆಲುಗು ಚಿತ್ರದ ನಟಿ ರಾಶಿಖನ್ನಾ. ಎಲ್ಲವೂ ಅಂದುಕೊಂಡಂತೆ ನಡೀತಾ ಇದ್ರೆ ರಾಬರ್ಟ್ ಚಿತ್ರದ ನಾಯಕಿ ರಾಶಿಖನ್ನಾ ಆಗ್ತಿದ್ರು ಎಂದು ನಿರ್ಮಾಪಕ ಉಮಾಪತಿಯವರೇ ಇತ್ತೀಚೆಗೆ ಸತ್ಯವೊಂದನ್ನು ರಿವೀಲ್ ಮಾಡಿದ್ದಾರೆ. ಆದರೆ ಡಿ ಬಾಸ್, ನಮ್ಮ ಕನ್ನಡಿಗರೇ ಸಿನಿಮಾವನ್ನು ನೋಡೋದು, ಯಾಕೆ ಬೇರೆಯವರನ್ನು ಹಾಕ್ತೀರಾ, ನಮ್ಮವರಿಗೆ ಅವಕಾಶ ಕೊಡಿ ಎಂದು ಆಶಾ ಭಟ್ ಅವರನ್ನು ಸಜೆಸ್ಟ್ ಮಾಡಿದ್ರಂತೆ. ಹೀಗಾಗಿ ರಾಶಿಖನ್ನಾ ಜಾಗಕ್ಕೆ ಆಶಾ ಭಟ್ ಅವರನ್ನು ರೀಪ್ಲೇಸ್ ಮಾಡಲಾಯಿತು ಅನ್ನೋ ಸತ್ಯವನ್ನು ನಿರ್ಮಾಪಕ ಉಮಾಪತಿಯವರು ಬಿಚ್ಚಿಟ್ರು. ತರುಣ್ ಸುಧೀರ್ ನಿರ್ದೇಶನದ ರಾಬರ್ಟ್ ಈಗಾಗಲೇ ರಾಜ್ಯಾದ್ಯಂತ ಯಶಸ್ವಿ ಪ್ರದರ್ಶನ ನಡೀತಾ ಇದೆ. ಮೊದಲ ವಾರಕ್ಕೆ 75 ಕೋಟಿ ಬಾಚಿಕೊಂಡ D53 ಎರಡನೇ ವಾರ ಆಗುವಷ್ಟರಲ್ಲಿ ಶತಕ ಬಾರಿಸುವುದರಲ್ಲಿ ಎಳ್ಳಷ್ಟು ಅನುಮಾನವಿಲ್ಲ. ಈ ಮಾಹಿತಿ ನಿಮಗೆ ಇಷ್ಟವಾಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಾಮೆಂಟ್ ಬಾಕ್ಸ್ನಲ್ಲಿ ಬರೆಯಿರಿ. ನೀವು ನಮ್ಮ ಕೋಸ್ಟಲ್ ಕನ್ನಡ ಯೂಟ್ಯೂಬ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ತಕ್ಷಣವೇ ಸಬ್ಸ್ಕ್ರೈಬ್ ಬಟನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಪ್ರತಿ ಅಪ್ಡೇಟ್ಸ್ಗಳನ್ನು ಶೀಘ್ರದಲ್ಲೇ ತಿಳಿಯಲು ಪಕ್ಕದಲ್ಲಿರೋ ಬೆಲ್ ಐಕಾನ್ಗೆ ಕ್ಲಿಕ್ ಮಾಡಿ. ಹಾಗೆ ನಮ್ಮ ಹೆಚ್ಚಿನ ಅಪ್ಡೇಟ್ಸ್ಗಳಿಗಾಗಿ ಕೋಸ್ಟಲ್ ನೆಟ್ವರ್ಕ್ ಫೇಸ್ಬುಕ್ ಪೇಜ್ಗೆ ವಿಸಿಟ್ ಮಾಡಿ. ಧನ್ಯವಾದಗಳು.